ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಪಿಟಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ನಿಗಮ ಮಂಡಳಿಗಳಿಗೆ ಹೊಸ ಮುಖಗಳು. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬರೋಣ. ಹಲವು ದಿನಗಳಿಂದ ನನೆಗುದಿಗೆ ಬಿದ್ದಿದ್ದ ನಿಗಮ ಮಂಡಳಿಗೆ ಕೊನೆಗೂ ನೇಮಕವಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಡಬ್ಲ್ಯೂಸಿ ಸಭೆಗಿಂದು ಬಿಹಾರ್ ತೆರಳಿದ ಸಂದರ್ಭದಲ್ಲಿ ನಿಗಮ ಮಂಡಳಿಗಳಿಗೆ ನೇಮಕ ಮಾಡಲಾಗಿದೆ. 39 ನಿಗಮ ಮತ್ತು ಮಂಡಳಿಗಳ ಅಧ್ಯಕ್ಷರ ಹೈಕಮಾಂಡ್ ಮುದ್ರೆ ಹಾಕಿ ರಾಜ್ಯಕ್ಕೆ ರವಾನೆ ಮಾಡಿದೆ. ಇನ್ನು ಪ್ರಕರಣದಲ್ಲಿ ಜೈಲಿನಲ್ಲಿರುವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರಿಗೂ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ. ರಾಜ್ಯ ಸರ್ಕಾರದ ವಿವಿಧ 39 ನಿಗಮ ಮಂಡಳಿ ಆಯೋಗಗಳಿಗೆ ನೂತನ ಅಧ್ಯಕ್ಷರ ನೇಮಕಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಗೆ ದಸರಾ ಉಡುಗೊರೆಯನ್ನ ನೀಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸುದೀರ್ಘ ಚರ್ಚೆಗಳನ್ನು ನಡೆಸಿ ಪಟ್ಟಿಯನ್ನ ಅಂತಿಮಗೊಳಿಸಿದ್ದಾರೆ. ಎಐಸಿಸಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಳಿಯೂ ನಿಗಮ ಮಂಡಳಿಗಳಿಗೆ ನೂತನ ಅಧ್ಯಕ್ಷರನ್ನ ನೇಮಕ ಮಾಡುವ ಸಂಬಂಧ ಸಿದ್ಧಪಡಿಸಲಾಗಿದ್ದ ಪಟ್ಟಿ ಕುರಿತು ರಾಜ್ಯ ನಾಯಕರು ಚರ್ಚೆ ನಡೆಸಿದ್ರು. ಬಳಿಕ ಪಟ್ಟಿಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ವೇಣುಗೋಪಾಲ್ ಅವರು ರವಾನಿಸಿದ್ರು. ಶಿವಲೀಲಾ ಕುಲಕರ್ಣಿ, ಕರ್ನಾಟಕ ನಗ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪಿರಾಕು, ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಶಾರ್ಲೆಟ್ ಪಿಂಟೋ, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಎಂಎ ಗಫೂರ್, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಕೆ ಹರೀಶ್ ಕುಮಾರ್, ಮಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಮಂಜುನಾಥ್ ಪೂಜಾರಿ, ಶ್ರೀ ನಾರಾಯಣಗುರು ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಿಶ್ವಾಸ್ ದಾಸ್, ಕರ್ನಾಟಕ ಗಾಣಿಗ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಟಿಎಂ ಶಹೀದ್ ತೆಕಿಲ್, ಕರ್ನಾಟಕ ಸ್ಟೇಟ್ ಮಿನಿಮಮ್ ವೇಜ್ ಬೋರ್ಡ್ ಲಾವಣ್ಯ ಬಲ್ಲಾಳ್ ಜೈನ್, ಕರ್ನಾಟಕ ಸ್ಟೇಟ್ ಸೀಡ್ ಅಂಡ್ ಆರ್ಗಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿಗೆ ಅಧ್ಯಕ್ಷರನ್ನಾಗಿ ಸರ್ಕಾರ ಆಯ್ಕೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬೆಂಗಳೂರು. ಇಂದಿನ ಸುದ್ದಿಗೊಂದು ಗುದ್ದುವಿನಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡೆ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ನಿಗಮ ಮಂಡಳಿಗಳಿಗೆ ಕೊನೆಗೂ ಅಧ್ಯಕ್ಷರ ನೇಮಕವಾಗಿದೆ. ದಸರಾ ಹಬ್ಬದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ರಾಜ್ಯ ಸರ್ಕಾರ ಗಿಫ್ಟ್ ಕೊಟ್ಟಿರುವಂತದ್ದು ಸರ್. ನೋಡಿ, ಗಜಪ್ರಸವ ಅಂತ ಇದೆ. ಅಂದ್ರೆ ಆನೆ ಮರಿ ಹಾಕುವುದು ಅಂತ ಹೇಳ್ತೇವೆ ನಾವು. ಸಾಮಾನ್ಯವಾಗಿ ಮನುಷ್ಯರು ಹೆರಿಗೆ ಆಗುವುದಾದ್ರೆ 9 ತಿಂಗಳು ಅಂತ ಲೆಕ್ಕ. ಆನೆ ಆಗಲ್ಲ. ಆನೆಯ ಪ್ರಸವ ಆಗಬೇಕಾದ್ರೆ 10 ತಿಂಗಳು ಗರ್ಭಧಾರಣೆ. ಅದಕ್ಕೆ ಗಜಪ್ರಸವ ಅಂತ ಹೇಳೋದು. ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಆಗ್ತಾ ಬಂತು. ಈಗ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕ ಆಗಿದೆ. ಕೆಲವು ಸಮಯಗಳ ಹಿಂದೆ ಕೆಲವೊಂದು ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಆಗಿತ್ತು. ಆಗಲೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸ್ವಲ್ಪ ಪ್ರಾತಿನಿಧ್ಯ ಮಮತಾ ಗಟ್ಟಿ ಅವರೆಲ್ಲ ಇದರಲ್ಲಿ ಆಯ್ಕೆ ಆಗಿದ್ರು. ಈ ಬಾರಿಯೂ ಸಹ ಈ 39 ಮಂದಿಯಲ್ಲಿ 7 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ಉಡುಪಿ ಜಿಲ್ಲೆಯವರು ಸೇರಿ. ನಮಗೆ ಉಡುಪಿಯನ್ನು ನಾವು ಪ್ರತ್ಯೇಕವಾಗಿ ನೋಡುವುದಿಲ್ಲ, ಅದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿ. ಅಂದ್ರೆ ಕರಾವಳಿ ಭಾಗಕ್ಕೆ 7 ಮಂದಿಗೆ ಅವಕಾಶ ಸಿಕ್ಕಿದೆ. ಅಂತೂ ಇಂತೂ ಗಜಪ್ರಸವ ಆಗಿದೆ. ಇದು ಏನನ್ನು ಸೂಚಿಸ್ತಂತ ಹೇಳಿದ್ರೆ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ಒಂದು ಮಾತು ಬಂದಿತ್ತು. ಇದು 2.5 ವರ್ಷದ ಅವಧಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಅದ ನಂತರ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ. ಪವರ್ ಶೇರಿಂಗ್ ಮಾತುಕತೆ ಆಗಿದೆ ಎನ್ನುವಂತ ಮಾತುಗಳು ಬಂದಿತ್ತು. ಅದರಿಂದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದು ಸಹ ಅದಕ್ಕೆ ಒಂದು ಪುಷ್ಟಿ ನೀಡಿತ್ತು. ಇದು ಇದೇ ರೀತಿ ಆಗಿರ್ಬೋದು. ವರ್ಷ 2 ಕಳೆದ ನಂತರ ಆ ವಿಚಾರ ಸದ್ದು ಮಾಡಲಿಕ್ಕೆ ಆರಂಭವಾಯಿತು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು, ಸಚಿವರುಗಳು ಸ್ಪಷ್ಟವಾಗಿ ಹೇಳಲಿಕ್ಕೆ ಶುರು ಮಾಡಿದ್ರು, ಪವರ್ ಶೇರಿಂಗಿನ ಪ್ರಶ್ನೆ ಇಲ್ಲ, ಸಿದ್ದರಾಮಯ್ಯನವರೇ 5 ವರ್ಷಕ್ಕೂ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಇಲ್ಲ, ಪವರ್ ಶೇರಿಂಗ್ ಮಾತುಕತೆ ಆಗಿದೆ, ಅದರಿಂದಾಗಿ ಅವಕಾಶಗಳು
ಇವೆ ಎನ್ನುವ ರೀತಿಯಲ್ಲಿ ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ 39 ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಮಾಡಿದೆ. ಎಐಸಿಸಿ ಅಧಿವೇಶನ ಬಿಹಾರದಲ್ಲಿ ನಡೀತಿರುವಂತಹ ಸಂದರ್ಭದಲ್ಲಿ ಅದನ್ನು ಅಪ್ರೂವ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸಿಕೊಟ್ಟಿದೆ, ಅವರನ್ನ ನೇಮಕ ಮಾಡಬೇಕು ಅಂತೇಳಿ. ಅದನ್ನು ಇನ್ನು ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಹಂತದಲ್ಲಿ ಹೈಕಮಾಂಡ್ ಈ ನಿರ್ಧಾರ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇನ್ನೂ 2.5 ವರ್ಷ ಮುಂದುವರಿಯುವುದು ಖಚಿತ ಅಂತ ಆಗತ್ತೆ. ಯಾಕಂತ ಹೇಳಿದ್ರೆ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಯ ಅಭಿಪ್ರಾಯ ಹೈಕಮಾಂಡ್ನ ಮಟ್ಟದಲ್ಲಿ ಇದ್ದಿದ್ದರೆ ಈ ನಿಗಮ ಮಂಡಳಿಗಳ ಪಟ್ಟಿಯನ್ನು ಈ ಹಂತದಲ್ಲಿ ರಿಲೀಸ್ ಮಾಡ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಇನ್ನೊಂದೆರಡು ತಿಂಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗೋದಾದ್ರೆ ಈ ಎಲ್ಲ ನಿಗಮ ಮಂಡಳಿಗಳು ಬದಲಾವಣೆ ಆಗ್ತದೆ. ಅದು ಹೊಸತಾಗಿ ಬಂದ ಸರ್ಕಾರ ಮತ್ತೆ ನಿಗಮ ಮಂಡಳಿಗೆ ನೇಮಕ ಮಾಡಬೇಕಾಗುತ್ತೆ. ಅದರಿಂದಾಗಿ ಇನ್ನು ಮಾಡುವುದಿಲ್ಲ ಎನ್ನುವುದಂತೂ ಸ್ಪಷ್ಟ ಆಗಿದೆ. ಈಗ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ತಳಮಟ್ಟದಿಂದಲೇ ಏನು ಗುರುತಿಸಿಕೊಂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಣೆ ಹಾಕಿರುವಂತದ್ದು ಸರ್. ನೋಡಿ, ಇದು ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಮುಂಬರುವ ಚುನಾವಣೆ ಅಂತ ಹೇಳಿದ್ರೆ ನಿಮಗೆ ಮಹಾನಗರ ಪಾಲಿಕೆಗಳ ಚುನಾವಣೆ ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಆದ್ರಿಂದಾಗಿ ಆ ಚುನಾವಣೆಯನ್ನ ಸಮರ್ಥವಾಗಿ ಎದುರಿಸಬೇಕಾದರೆ ನೀವು ಕಾರ್ಯಕರ್ತರ ಪಡೆಯನ್ನು ಸಜ್ಜುಗೊಳಿಸಬೇಕು. ಕಾರ್ಯಕರ್ತರಿಗೆ ಯಾವುದೇ ಅಧಿಕಾರ ನೀಡದೆ ನೀವು ಕೇವಲ ಅವರನ್ನು ಗಾಣದ ಎತ್ತಿನಂತೆ ಪಕ್ಷಕ್ಕಾಗಿ ದುಡಿಸಿಕೊಂಡು ಬರ್ತೀರಂತಾದರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಎನ್ನುವ ಕಾರಣಕ್ಕಾಗಿ ಈ ಹಂತದಲ್ಲಿ ಆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇಲ್ಲಿ ನೇಮಕ ಮಾಡಲಾಗಿದೆ. ಕೇವಲ ಕಾರ್ಯಕರ್ತರನ್ನು ಇದರಲ್ಲಿ ಆಯ್ಕೆ ಮಾಡಲಾಗಿದೆ. ಈ ಹಿಂದಿನ ನಿಗಮ ಮಂಡಳಿ ನೇಮಕದಲ್ಲಿ ಕೆಲವೊಂದು ಶಾಸಕರಿಗೆ ಅವಕಾಶ ಕೊಟ್ಟಿತ್ತು. ಯಾಕಂತ ಹೇಳಿದ್ರೆ ಸಚಿವ ಸಂಪುಟಕ್ಕೆ ಸೇರ್ಲಿಕ್ಕೆ ಆಗದಂತಹ ಶಾಸಕರಿಗೆ ನಿಗಮ ಮಂಡಳಿಗಳ ಅಧ್ಯಕ್ಷತೆ ಕೊಟ್ಟು ಅವರನ್ನು ಸಮಾಧಾನ ಪಡಿಸಲಾಗಿತ್ತು. ಅದೇ ನಮ್ಮ ಪುತ್ತೂರಿನ ಮಾಜಿ ಶಾಸಕ ಶಕುಂತಲಾ ಶೆಟ್ಟಿ ಅವರು ಹೇಳಿದ ಹಾಗೆ ಅದೊಂದು ಗಂಜಿ ಕೇಂದ್ರ ಅಂತ. ಅಂತ ಗಂಜಿ ಕೇಂದ್ರದಲ್ಲಿ ಅವರು ಕೆಲವರು ತೃಪ್ತರಾಗಿದ್ದಾರೆ. ಈ 39 ಮಂದಿಯನ್ನು ನೇಮಕ ಮಾಡುವಂತ ಸಂದರ್ಭದಲ್ಲಿ ಈ ಹಿಂದೆ ನೇಮಕ ಆಗಿದ್ದಂತ ಇಬ್ಬರನ್ನು ಬದಲಾಯಿಸಲಾಗಿದೆ. ಅವರ ಬದಲಾಗಿ ಬೇರೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ. ಒಂದರಲ್ಲಿ ಗಂಡನನ್ನು ಬದಲಾಯಿಸಿ ಹೆಂಡತಿಗೆ ಅವಕಾಶ ಕೊಟ್ಟಿದ್ದಾರೆ, ಮತ್ತು ಒಬ್ಬರನ್ನು ಬದಲಾಯಿಸಿ ಇನ್ನೊಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಅವರು ಹೈಕಮಾಂಡ್ ಪಕ್ಷದ ವಿರುದ್ಧವಾಗಿ ಏನೋ ಹೇಳಿಕೆ ನೀಡಿದರಂತೆ, ರಾಜು ಕಾಗೆ ಅಂತ ಹೇಳಿ ಹಿರಿಯ ನಾಯಕರು ಅವರು ಹೇಳಿದ್ದಾರೆ ಅಂತೇಳಿ ಆ ಕಾರಣಕ್ಕಾಗಿ ಅವರನ್ನು ಬದಲಾಯಿಸಲಾಗಿದೆ. ಇಲ್ಲಿ ಒಟ್ಟಾರೆಯಾಗಿ ನೋಡುವುದಾದ್ರೆ ಸರ್ಕಾರ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯತ್ತ ಗಮನ ಹರಿಸಿದೆ ಅಂತ ಕಾಣ್ತದೆ. ಇಲ್ಲದ್ರೆ ಜಿಲ್ಲಾ ಪಂಚಾಯತಿನ ಅಧಿಕಾರಾವಧಿ ಮುಗಿದು ಕೆಲವು ವರ್ಷಗಳ ಸಮಯಗಳಾಯಿತು, ತಾಲೂಕ್ ಪಂಚಾಯತ್ ಅಧಿಕಾರಾವಧಿ ಮುಗಿದು ಕೆಲವು ಸಮಯ ಆಯಿತು, ಮಹಾನಗರ ಪಾಲಿಕೆಗಳ ಅಧಿಕಾರಾವಧಿ ಮುಗಿದು ಕೆಲವು ಸಮಯಗಳಾಯಿತು. ಸರ್ಕಾರ ಯಾವುದನ್ನು ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಅದಕ್ಕೆ ಚುನಾವಣೆ ಮಾಡಬೇಕು ಅಂತದೊಂದು ವ್ಯವಸ್ಥೆ ನಮ್ಮಲ್ಲಿ ಇದೆ, ಅದನ್ನು ಸದೃಢಗೊಳಿಸಬೇಕು ಎನ್ನುವಂತ ಚಿಂತನೆ ಮಾಡಿರಲಿಲ್ಲ. ಅದು ಇದೀಗ ನಿಗಮ ಮಂಡಳಿಗಳಿಗೆ ಪಕ್ಷದ ಕಾರ್ಯಕರ್ತರನ್ನೇ ನೇಮಕ ಮಾಡುವ ಮೂಲಕ ಆ ಚುನಾವಣೆಗೆ ಹೋಗುವುದಂತೂ ನಿಶ್ಚಿತ ಅಂತ ಆಗಿದೆ. ಈಗ ಸರ್ಕಾರ ಚುನಾವಣಾ ಆಯೋಗಕ್ಕೆ ಒಂದು ವರದಿ ಕೊಡ್ತದೆ, ಈ ರೀತಿಯಾಗಿ ಮೀಸಲಾತಿ ನಿಗದಿ ಪಡಿಸಿ ಇದು ಮಾಡಬೇಕು ಅಂತ ಹೇಳಿ. ಅದರ ನಂತರ ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗ್ಬೋದು ಎನ್ನುವಂಥ ನಿರೀಕ್ಷೆ ಇದೆ. ಇನ್ನೊಂದು 3-4 ತಿಂಗಳಲ್ಲಿ ಆ ಪ್ರಕ್ರಿಯೆಗಳು ಆರಂಭ ಆಗ್ಬೋದು. ಅದರ ಒಟ್ಟಿಗೆ ಇದು ಯಾವುದು ಪವರ್ ಶೇರಿಂಗ್ 2.5 ವರ್ಷ ಅಧಿಕಾರಾವಧಿ ಅದು ಅಂತ ಮುಗಿದ ಅಧ್ಯಾಯ. ಮುಖ್ಯಮಂತ್ರಿಯಾಗಿ ಇವರೇ ಇನ್ನು ಮುಂದಕ್ಕೆ 5 ವರ್ಷದೊಳಗೆ ಅಧಿಕಾರಾವಧಿ ಪೂರೈಸಿ ಮುಂದಿನ ಚುನಾವಣೆಯು ಸಹ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಕಾಂಗ್ರೆಸ್ ಹೋಗುತ್ತೆ ವಿಧಾನಸಭಾ ಚುನಾವಣೆಯಲ್ಲಿ. ಆದ್ರಿಂದಾಗಿ ಸಿದ್ದರಾಮಯ್ಯನವರು ಇದೀಗ ಇನ್ನಷ್ಟು ಆಡಳಿತವನ್ನು ಬಿಗಿ ಮಾಡುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು. ಯಾಕಂತೇಳಿ ಈಗ
ಆಡಳಿತದಲ್ಲಿ ಬಿಗಿ ಇಲ್ಲ ಅಂತ ಹೇಳಿ ಮಾತುಗಳು ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಎಲ್ಲ ಕಡೆ ಸಮಾನವಾಗಿ ತಲುಪಿಲ್ಲ, ಫಲಾನುಭವಿಗಳಿಗೆ ತಲುಪಿಲ್ಲ. ಕೇವಲ ಶಕ್ತಿ ಯೋಜನೆ ಒಂದನ್ನು ಬಿಟ್ಟು ಬೇರೆ ಯಾವುದೇ ಯೋಜನೆಗಳು ಸಮರ್ಪಕವಾಗಿ ತಲುಪಿಲ್ಲ. ಶಕ್ತಿ ಯೋಜನೆಯೂ ಸಹ ಹೇಗೆ ತಲುಪಿತ್ತು ಅಂತ ಹೇಳಿದರೆ, ಬಸ್ಸಲ್ಲಿ ಹೋಗುವ ಹೆಂಗಸರು ಗಲಾಟೆ ಮಾಡುವುದರಿಂದಾಗಿ ಅದನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಅದರಿಂದ ಆ ಮಹಿಳೆಯರ ಕೋಪಕ್ಕೆ ತುತ್ತಾಗೋದು ಬೇಡ ಅಂತ ಹೇಳಿ ಆ ಯೋಜನೆ ಒಂದು ನಡೀತಾ ಇದೆ. ಮತ್ತೆ 10 kg ಅಕ್ಕಿ ಇನ್ನೂ ಜಾರಿಗೆ ಬರಲಿಲ್ಲ, 5 kg ಅಕ್ಕಿ ಬರ್ತಾ ಇದೆ. ಉಳಿದ 5 kgಗೆ ಬೇರೆ ಧಾನ್ಯಗಳನ್ನು ಕೊಡುವಂತಹ ಯೋಜನೆ ಅಂತ ಹೇಳಿದ್ದಾರೆ, ಅದು ಸಹ ಇನ್ನೂ ಜಾರಿಗೆ ಬರಲಿಲ್ಲ. ಯುವ ನಿಧಿ ಇವತ್ತಿನವರೆಗೂ ಬರಲಿಲ್ಲ. ಗೃಹಲಕ್ಷ್ಮಿ ಸರಿಯಾದ ರೀತಿಯಲ್ಲಿ ತಿಂಗಳು ಅಕೌಂಟಿಗೆ ಬರ್ತಾ ಇಲ್ಲ, 2 ತಿಂಗಳು 3 ತಿಂಗಳು ಬಾಕಿ ಆಗ್ತಾ ಇದೆ. ಗೃಹಜ್ಯೋತಿ ಕೆಲವು ಮನೆಗಳಿಗೆ ಮಾತ್ರ ಸೀಮಿತ ಆಗಿದೆ, ಎಲ್ಲ ಮನೆಗಳಿಗೆ ಅಪ್ಲೈ ಆಗ್ತಾ ಇಲ್ಲ. 200 ಯೂನಿಟ್ಗಿಂತ ಮೇಲ್ಪಟ್ಟು ಖರ್ಚು ಮಾಡುವವರಿಗೆ 200 ಯೂನಿಟ್ ಅಷ್ಟು ಫ್ರೀ ಕೊಟ್ಟು ಅದರ ನಂತರದಾಗಿ ಬಿಲ್ ಮಾಡಬೇಕಿತ್ತು. ಇಲ್ಲ, ಇದು ಫುಲ್ ಬಿಲ್ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ 4 ರೂಪಾಯಿ 35 ಪೈಸೆ ಇದ್ದಂಥ ವಿದ್ಯುತ್ ದರವನ್ನು 7 ರೂಪಾಯಿ ಚಿಲ್ಲರೆಗೆ ಏರಿಸಿ ಗೃಹಜ್ಯೋತಿ ಯೋಜನೆಯನ್ನು ತಂದಿದ್ದಾರೆ. ಅದರಿಂದಾಗಿ ಮಧ್ಯಮ ವರ್ಗ ಮತ್ತು ಮೇಲ್ವರ್ಗ ಅವರನ್ನು ಗುರಿಯಾಗಿಸಿಕೊಂಡು ಸರ್ಕಾರ ವಿಪರೀತವಾದ ಬೆಲೆ ಏರಿಕೆಯನ್ನು ಮಾಡಿದೆ. ಆದ್ದರಿಂದಾಗಿ ಸಾಮಾನ್ಯ ಜನರಲ್ಲಿ ಒಂದು ರೀತಿಯ ಅಸಹನೆ ಸಹಜವಾಗಿಯೇ ಮೂಡಿದೆ. ಇದನ್ನೆಲ್ಲ ಸರಿತೂಗಿಸಿಕೊಂಡು ಮುಂದೆ ಸರ್ಕಾರವನ್ನು ನಡೆಸುವಂತಹ ಮಹತ್ವದ ಜವಾಬ್ದಾರಿಯ ಒಟ್ಟಿಗೆ ಈಗ ಈ ಸ್ಥಳೀಯ ಸಂಸ್ಥೆಗಳಿಗೆ, ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರ ನೇಮಕ ಆಗಿದೆ. ಆ ನಿಗಮ ಮಂಡಳಿಗಳ ಮೂಲಕ ಅದಕ್ಕೆ ಬರುವಂತ ಅನುದಾನಗಳ ಮೂಲಕ ಮತ್ತೆ ಜನರನ್ನು ತಲುಪುವಂತ ಪ್ರಯತ್ನಕ್ಕೆ ಸರ್ಕಾರ ಕೈ ಹಾಕಿದೆ. ಅಂತೂ ಇಂತೂ 2.5 ವರ್ಷದಿಂದ ಚಾತಕ ಪಕ್ಷಿ ಅಂತ ಕಾಯ್ತಿದ್ದಂತಹ ಪಕ್ಷದ ಕಾರ್ಯಕರ್ತರು ಇಲ್ಲಿ ಒಂದು ರೀತಿಯ ಹೊಸ ಭಾವನೆ ಮೂಡಿದೆ. ಸರ್ಕಾರ ಕಾರ್ಯಕರ್ತರನ್ನು ಕೈ ಬಿಡುವುದಿಲ್ಲ ಅಂತೇಳಿ. ಇಲ್ಲೇ ಇದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡ್ತಾ ಅಂತ ಹೇಳಿ ತಮ್ಮ ಬೆಂಬಲಿಗರನ್ನು ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನದಲ್ಲಿ ಶಾಸಕರುಗಳಿಗೆ ಮನೆ ಹಾಕ್ಬೋದಿತ್ತು. ಈಗ 39 ನಿಗಮ ಮಂಡಳಿಗಳಲ್ಲಿ ಯಾವುದೇ ಶಾಸಕರಿಗೆ ಮನೆ ಹಾಕಲಿಲ್ಲ, ಕಾರ್ಯಕರ್ತರಿಗೆ ಮನೆ ಹಾಕಿದೆ. ಆದ್ರಿಂದಾಗಿ ಬೇರೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಈ ಸರ್ಕಾರ ಮುಂದಾಗಿದೆ. ಕಾರ್ಯಕರ್ತರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎನ್ನುವಂಥ ರೀತಿಯಲ್ಲಿ ಸರ್ಕಾರ ಮುಂದಾಗಿದೆ. ಸರ್, ಇವಾಗ ಏನು ಕರಾವಳಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೂಡ ಕೊಟ್ಟಿರುವಂತದ್ದು ಸರ್, ಕರಾವಳಿ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ. ನೋಡಿ, ಕರಾವಳಿ ಕರ್ನಾಟಕ ಅಂತ ಹೇಳಿದ್ರೆ ಇದು ಭಾರತೀಯ ಜನತಾ ಪಕ್ಷದ ಗಟ್ಟಿನೆಲ್ಲ. ಇಲ್ಲಿ ಕೇವಲ 2 ಮಾತ್ರ ಕಾಂಗ್ರೆಸ್ಸಿನ ಶಾಸಕರು, ಪುತ್ತೂರು ಮತ್ತು ಉಳ್ಳಾಲ. ಮತ್ತೆ 11 ಕಡೆಗಳಲ್ಲಿ 5 ಅಲ್ಲಿ 6 ಇಲ್ಲಿ, ಒಟ್ಟಿಗೆ 11 ಕಡೆಗಳಲ್ಲಿ ಬಿಜೆಪಿಯ ಶಾಸಕರು ಇದ್ದಾರೆ. ಆದ್ರಿಂದಾಗಿ ಈ ಜಿಲ್ಲೆಗಳಲ್ಲಿ ಮತ್ತೆ ಕಾಂಗ್ರೆಸ್ಸಿನ ಪುನರುತ್ಥಾನ ಆಗಬೇಕಾದ್ರೆ ಇಲ್ಲಿನ ಗ್ರಾಮೀಣ ಮಟ್ಟದಲ್ಲಿ ಕಾಂಗ್ರೆಸ್ ಅನ್ನು ಬಲಪಡಿಸಬೇಕಾದ ಅಗತ್ಯತೆ ಇದೆ. ಆದ್ದರಿಂದ ಇಲ್ಲಿನ ಪಕ್ಷದ ಈ ಹಿಂದಿನಿಂದ ದುಡಿತಾ ಬಂದಂತ ಹಿರಿಯ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು, ತನ್ಮೂಲಕ ಪಕ್ಷವನ್ನು ಮತ್ತೆ ಸುದೃಢಗೊಳಿಸಬೇಕು ಅಂತ ಹೇಳಿ 2013ರಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಇಲ್ಲಿ ಒಳ್ಳೆದಿತ್ತು. 13 ವಿಧಾನಸಭಾ ಕ್ಷೇತ್ರಗಳ ಪೈಕಿ 11 ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಗೆಲುವು ಸಾಧಿಸಿತ್ತು. ಕೇವಲ 2 ಸ್ಥಾನಗಳು ಮಾತ್ರ, ಒಂದು ಪಕ್ಷೇತರ ಪಾಲಾಗಿತ್ತು, ಒಂದು ಬಿಜೆಪಿ ಪಾಲಾಗಿತ್ತು. ಅದರಿಂದಾಗಿ ಮತ್ತೆ 18ರ ಚುನಾವಣೆಯಲ್ಲಿ ನೇರವಾಗಿ ಉಲ್ಟಾ ಆಯಿತು. ಒಂದು ಕಾಂಗ್ರೆಸ್ ಬಂತು, ಬಾಕಿದೆಲ್ಲ ಬಿಜೆಪಿ ಬಂತು. 23ರ ಚುನಾವಣೆಯಲ್ಲಿ 2 ಕಾಂಗ್ರೆಸ್ ಬಂತು, ಅದು ಸಹ ಬಿಜೆಪಿಯ ಪ್ರಮಾದದಿಂದ ಪುತ್ತೂರೊಂದು ಕಳ್ಕೊಂಡಿತ್ತು. ಅದರಿಂದಾಗಿ ಆ ರೀತಿಯ ಪರಿಸ್ಥಿತಿ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿಯನ್ನು ಮಣಿಸಲಿಕ್ಕೆ ಸಾಧ್ಯವೂ ಆಗಲಿಲ್ಲ. 1991ರಿಂದ ಇವತ್ತಿನ ತನಕ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಮಣಿಸಲಿಕ್ಕೆ ಕಾಂಗ್ರೆಸ್ಸಿಗೆ
ಸಾಧ್ಯ ಆಗಿಲ್ಲ. ಅದರಿಂದಾಗಿ ಕಾಂಗ್ರೆಸ್ಸಿನ ಗತವೈಭವ ಇತ್ತಲ್ಲ, ಇಡೀ ಕರಾವಳಿ ಬೆಲ್ಟು ಕಾಂಗ್ರೆಸ್ ಅನ್ನುವಂಥದ್ದು. ಪಂಚಾಯತಿ ಎಲೆಕ್ಷನ್ನಿಂದ ಲೋಕಸಭಾ ಎಲೆಕ್ಷನ್ ಅವರಿಗೆ ಕಾಂಗ್ರೆಸ್ ಬೆಲ್ಟ್ ಏನಿತ್ತು ಅದು ಸಂಪೂರ್ಣವಾಗಿ ನಾಮಾವಶೇಷವಾದಂಥ ಇತಿಹಾಸ ಕಣ್ಣ ಮುಂದೆ ಇದೆ. ಆದ್ರಿಂದಾಗಿ ಅಂತಹ ಇತಿಹಾಸವನ್ನು ಮರಳಿಗಳಿಸಬೇಕಂತ ಉದ್ದೇಶ ಕಾಂಗ್ರೆಸ್ ಪಕ್ಷದ ಹಿರಿಯರಿಗೆ ಇರುವಂಥದ್ದೇ. ಇನ್ನೊಮ್ಮೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಆರಿಸಬೇಕು ಅಂತೇಳಿ. ಆದರೆ ಹಿಂದುತ್ವದ ಗಟ್ಟಿ ನೆಲದಲ್ಲಿ ಇರುವಂತಹ ಈ ಕರಾವಳಿಯಲ್ಲಿ ನೀವು ಗ್ರಾಮೀಣ ಮಟ್ಟದಿಂದ ಪಕ್ಷವನ್ನು ಸಂಘಟಿಸಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ನಿಮಗೆ ಪಕ್ಷವನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ ಪಕ್ಷದ ಬೇರುಗಳಿರುವುದೇ ಗ್ರಾಮೀಣ ಮಟ್ಟದಲ್ಲಿ. ಒಟ್ಟಾರೆ ಕಾಂಗ್ರೆಸ್ಸಿನ ಬೇರುಗಳಿರುವುದು ಪೇಟೆ ಪ್ರದೇಶಗಳಲ್ಲಿ ಕಾಂಗ್ರೆಸ್ಸಿನ ಬೇರುಗಳು ಹಿಂದೆ ಇರಲಿಲ್ಲ, ಈಗಲೂ ಇಲ್ಲ. ಪೇಟೆ ಪ್ರದೇಶಗಳಲ್ಲಿ ಹೇಗಿತ್ತು ಅಂತಂದ್ರೆ ಹಿಂದೆ ಸಹ ಜನಸಂಘ ಇತ್ತು, ಅದನಂತರ ಜನತಾ ಪಕ್ಷ ಇತ್ತು, ಭಾರತೀಯ ಜನತಾ ಪಕ್ಷ ಇತ್ತು. ಮತ್ತೆ ಅವರಿಗೆ ಇದ್ದಂತ ಬೆಂಬಲ ಯಾವುದು ಅಂತೇಳಿದ್ರೆ ಅಲ್ಪಸಂಖ್ಯಾತರ ಮತದಾರರು. ಆ ಬೆಂಬಲವನ್ನು ಹೊರತುಪಡಿಸಿದ್ರೆ ಕಾಂಗ್ರೆಸ್ಸಿಗೆ ಇಲ್ಲಿ ಬೇರೆ ಸಮುದಾಯಗಳ ಬೆಂಬಲ ಅಷ್ಟೇ. ಆದ್ರಿಂದಾಗಿ ಇಲ್ಲಿ ಹಿಂದುತ್ವ ಬೆಳೀತಾ ಹೋಯಿತು. ಒಂದು ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಮ್ಯುನಿಸ್ಟರ ಪ್ರಾಬಲ್ಯ ಇತ್ತು. ಯಾವಾಗ ಕಮ್ಯುನಿಸ್ಟರ ಪ್ರಾಬಲ್ಯ ಕುಂಟುತ್ತಾ ಹೋಯ್ತು, ಅದೆಲ್ಲ ಬಲಪಂಥೀಯ ವರ್ಗಕ್ಕೆ ಪರಿವರ್ತನೆ ಆಯಿತು. ಎಡಪಂಥೀಯ ಚಿಂತನೆಗಳಿಂದ ಬಲಪಂಥೀಯ ಚಿಂತನೆಗಳಿಗೆ ಪರಿವರ್ತನೆ ಆಯಿತು. ಅದರಿಂದಾಗಿ ಇಲ್ಲಿ ಹಿಂದುತ್ವ ಬೆಳೆದು ಬಂತು. ಅದು ರಾಜಕೀಯವಾಗಿಯೂ ಅದು ಪರಿಣಾಮ ಬೀರಿತು. ಇವತ್ತು ಒಂದು ಪಂಚಾಯತಿ ಎಲೆಕ್ಷನ್ ಅಲ್ಲಿ ನೀವು ಗೆಲ್ಬೇಕಾದ್ರೆ ವ್ಯಕ್ತಿಯನ್ನು ನೋಡಿ ಓಟ್ ಮಾಡ್ತಾರೆ, ಅಲ್ಲಿ ಪಕ್ಷವನ್ನು ನೋಡಿ ಓಟು ಮಾಡುವುದಿಲ್ಲ. ಮೊದಲು ಹಾಗೆ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಯಾರು ಒಂದು ಲೈಟ್ ಕಂಬವನ್ನು ನಿಲ್ಲಿಸಿದ್ರು ಗೆಲ್ತದಂತ ಪರಿಸ್ಥಿತಿ ಇತ್ತು. ಈಗ ಲೈಟ್ ಕಂಬ ಅಲ್ಲ, ಎಲ್ಲ ರೀತಿಯ ಅನುಕೂಲತೆಗಳುಳ್ಳಂತಹ ವರ್ಚಸ್ಸು ಉಳ್ಳಂತಹ ವ್ಯಕ್ತಿ ನಿಂತರೆ ಮಾತ್ರ ಇಲ್ಲಿ ಗೆಲ್ಲುವಂತಹ ಅವಕಾಶಗಳಿರುವುದು. ಇಲ್ಲ ಇದ್ರೆ ಗೆಲ್ಲುವಂತಹ ಅವಕಾಶಗಳು ಕಡಿಮೆ. ಯಾಕಂದ್ರೆ ಪಕ್ಷಕ್ಕೆ ಎಷ್ಟು ಮತಗಳು ಬರ್ತದ ಅದಕ್ಕಿಂತ ಜಾಸ್ತಿ ಮತಗಳು ಅವನ ವೈಯಕ್ತಿಕ ನೆಲೆಯಲ್ಲಿ ಬರಬೇಕು. ಹಾಗಾದ್ರೆ ಮಾತ್ರ ಇಲ್ಲಿ ಗೆಲ್ಲಲಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಇರುವುದು. ಭಾರತೀಯ ಜನತಾ ಪಕ್ಷ ಅಂತ ಆಗಲ್ಲ. ಅಲ್ಲಿ ಕ್ಯಾಂಡಿಡೇಟ್ ಗೌಣ, ಪಕ್ಷ ಮುಖ್ಯ. ಯಾಕಂದ್ರೆ ಅಲ್ಲಿ ಸಂಘಟನೆ ಇದೆ. ಪಕ್ಷಕ್ಕೆ ಒಂದು ಬೇರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಸಂಘಟನೆಯ ಬೆಂಬಲ ಇದೆ. ಅದರಿಂದಾಗಿ ಆ ರೀತಿಯಾಗಿ ಪಕ್ಷ ಬೆಳೆದುಕೊಂಡು ಬಂದಿದೆ. ಅದನ್ನೇ ಕಾಂಗ್ರೆಸ್ ಮಾಡಲಿಕ್ಕೆ ಹೋದ್ರೆ ಕಾಂಗ್ರೆಸ್ಸಿಗೆ ಸಂಘಟನೆ ಇಲ್ಲಲ್ಲ. ಸಮಸ್ಯೆ ಕಾಂಗ್ರೆಸ್ ಇದ್ದು ಸಂಘಟನೆ ಇಲ್ಲದ್ದು. ಇರುವ ಲೀಡರ್ಗಳು ಎಲ್ಲರೂ ಸ್ಟೇಜಲ್ಲಿ ಕುತ್ಕೊಳ್ಳಲಿಕ್ಕೆ ಲೀಡರ್ಗಳು ಎಷ್ಟು ಮಂದಿ ಇದ್ದಾರೋ, ಆದರೆ ಭಾಷಣ ಕೇಳಲಿಕ್ಕೆ ಜನರು ಇರುವುದಿಲ್ಲ. ಜನರ ಸಂಖ್ಯೆ ಕಡಿಮೆ ಇರ್ತದೆ, ಮಾತಾಡೋರ ಸಂಖ್ಯೆ ಜಾಸ್ತಿ ಇರ್ತದೆ. ಇದು ಕಾಂಗ್ರೆಸ್ ಇದ್ದು ಸಮಸ್ಯೆ, ಮೂಲ ಸಮಸ್ಯೆ ಅದು. ಸರ್, ಸುದ್ದಿಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients.
With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises. Near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. With a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರಿ, ಇವಾಗ ಏನಂದ್ರೆ ನಿಗಮ ಮಂಡಳಿಗಳಿಗೆ ಏನಾದರೂ ಆಯ್ಕೆಯ ವಿಚಾರದಲ್ಲಿ ಅಪಸ್ವರ ಏನಾದರೂ ಭುಗಿಲೇಳಬಹುದಾ ಅಂತ? ಹೇಗೆ? ಇಲ್ಲ, ಅಪಸ್ವರ ಭುಗಿಲೇಳಲಿಕ್ಕಿಲ್ಲ. ಕೆಲವರಿಗೆ ಅಸಮಾಧಾನ ಆಗ್ಬೋದು. ಯಾಕಂತ ಹೇಳಿದ್ರೆ ಕೆಲವು ಮಂದಿ ಹಿರಿಯ ಕಾರ್ಯಕರ್ತರಿದ್ದಾರೆ, ಅವಕಾಶ ಈವರೆಗೆ ಸಿಕ್ಕದವರಿದ್ದಾರೆ. ಸುಮಾರು 4-5 ದಶಕಗಳಿಂದ ಪಕ್ಷಕ್ಕಾಗಿ ದುಡಿದವರಿದ್ದಾರೆ. ಅವರಿಗೆಲ್ಲ ನಿರಾಸೆ ಆಗ್ಬೋದು. ಆದರೆ ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ ಮೇಲೆ ಯಾವ ಕಾರ್ಯಕರ್ತನೂ ಅದನ್ನು ಬಹಿರಂಗವಾಗಿ ಹೇಳಿಕೊಳ್ಳುವ ಹಾಗಿಲ್ಲ. ಈಗ ನಾವು ಹರೀಶ್ ಕುಮಾರ್ ಅವರನ್ನೇ ತಿಳ್ಕೊಬೋದು. ಈ ಹಿಂದೆ ಅವರು MLC ಆಗಿದ್ದವರು. ಅವರು MLCಯನ್ನು ಅಧಿಕಾರಾವಧಿಯನ್ನು ಮುಗಿಸಿದ್ದಾರೆ. ಆಯ್ತಾ? ಈಗ ಅವನಿಗೆ ತಕ್ಷಣಕ್ಕೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರು. ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ. ಆದ್ರಿಂದಾಗಿ ಅವರು ಪಕ್ಷದಿಂದ ಎಲ್ಲ ಸವಲತ್ತುಗಳನ್ನ ಪಡ್ಕೊಂಡಾಯ್ತು. ಮತ್ತೆ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಅಂತಂದ್ರೆ ಕೆಲವು ಹಿರಿಯ ಅವರಿಗೆ ಸಮಾನಾಂತರವಾಗಿರುವಂತಹವರು, ಅವರಷ್ಟೇ ಹಿರಿಯರು ಜಿಲ್ಲೆಯಲ್ಲಿ ಪಕ್ಷಕ್ಕಾಗಿ ದುಡಿದವರು ಇದ್ದಾರೆ. ಅವರಿಗೆ ಅವಕಾಶವನ್ನು ನಿರಾಕರಿಸಲಾಗಿದೆ. ಅವರಿಗೆ ಯಾವ ಕಾರಣಕ್ಕಾಗಿ ಅವಕಾಶವನ್ನು ಮತ್ತೆ ಕೊಡಲಾಗಿದೆ ಅಂತ ಹೇಳಿದ್ರೆ ಅವರು ಇಲ್ಲಿನ ಬಿಲ್ಲವ ಸಮುದಾಯಕ್ಕೆ ಸೇರಿದವರು. ಆದ್ರಿಂದಾಗಿ ಆ ಸಮುದಾಯದ ಮತದಾರರ ಸಂಖ್ಯೆ ಇಲ್ಲಿ ಜಾಸ್ತಿ ಇದೆ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದರಿಂದಾಗಿ ಆ ಸಮುದಾಯಕ್ಕೆ ಒಂದು ಅವಕಾಶ ಕೊಡಬೇಕಿತ್ತು. ಅದಕ್ಕಾಗಿ ಅವರಿಗೆ ಬೇರೆ ಆಯ್ಕೆಗಳು ಇರಲಿಲ್ಲ ಅಂತ ಇಲ್ಲ, ಆಯ್ಕೆಗಳು ಬೇರೆ ಬೇರೆ ಮಂದಿ ಜನ ಇದ್ರು. ಆದರೂ ರಾಜ್ಯ ಮಟ್ಟದ ನಾಯಕರೊಂದಿಗೆ ನಿಕಟ ಸಂಪರ್ಕ ಇದ್ದವರು ಹರೀಶ್ ಕುಮಾರ್ ಅವರು. ಅದರಿಂದಾಗಿ ಅವರಿಗೆ ಅವಕಾಶ ಸಿಕ್ಕಿದೆ. ಆದ್ರಿಂದಾಗಿ ಅವರ ಸಮಕಾಲೀನರಾದಂತಹ ನಾಯಕರಿದ್ದಾರೆ. ಅದರಲ್ಲಿ ಸಹ ಬಿಲ್ಲವ ಸಮುದಾಯದಲ್ಲಿ ಇದ್ದವರು ಇದ್ದಾರೆ. ಅಂತವರಿಗೆ ಬೇಸರ ಆಗುವುದು ಸಹಜ. ಆದ್ರೆ ಕಾಂಗ್ರೆಸ್ನಲ್ಲಿ ಅದೊಂದು ಬಂಡಾಯ ಅಂತ ಹೇಳಲಿಕ್ಕೆ ಬರಲ್ಲ, ಬಂಡಾಯ ಅಂತ ಮಾಡ್ಲಿಕ್ಕೆ ಆಗಲ್ಲ. ಅವರು ನ್ಯೂಟ್ರಲ್ ಆಗ್ಬೋದು, ಅಷ್ಟೇ ಬಿಟ್ರೆ ಮತ್ತೇನು ಆಗೋದಿಲ್ಲ. ಅದರಿಂದಾಗಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟದಕ್ಕೆ ಆ ಸಮಸ್ಯೆ ಬರ್ಬೋದು ಅಂತ ಬಿಟ್ರೆ ಮತ್ತೇನು ಇಲ್ಲ. ಈಗ ವಿಶ್ವಾಸ್ ಕುಮಾರ್ ದಾಸ್ ಅಂತ ಹೇಳೋದು, ಅವರಿಗೂ ಅವಕಾಶ ಸಿಕ್ಕಿದೆ. ಅವರು ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿರುವಂತಹ ಒಬ್ಬರ ಯುವ ರಾಜಕಾರಣಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಮಂಗಳೂರು ದಕ್ಷಿಣ ಕ್ಷೇತ್ರದ ಆಕಾಂಕ್ಷಿಯಾಗಿದ್ದರು. ಆದರೆ ಇಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಅವರು ಈ ಹಿಂದೆ ಜನತಾ ದಳದಲ್ಲಿದ್ದವರು. ಜನತಾ ದಳದಿಂದ ಕಾಂಗ್ರೆಸ್ಸಿಗೆ ಬಂದ ನಂತರ ಅವರು ಕಾಂಗ್ರೆಸ್ಸಿಗೆ ಲಾಯಲ್ ಆಗಿದ್ದವರು. ವೀರಪ್ಪ ಮೊಯ್ಲಿ ಅವರ ಚುನಾವಣೆಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದವರು. ಅದರ ನಂತರವೂ ಸಹ ಅವರು ದಕ್ಷಿಣ ಬ್ಲಾಕ್ ಅಧ್ಯಕ್ಷರಾಗಿದ್ದರು. ಈ ರೀತಿಯಾಗಿ ಪಕ್ಷವನ್ನು ಚದುರಿ ಹೋಗದಂತೆ, ಪಕ್ಷದ ಕಾರ್ಯಕರ್ತರು ಚದುರಿ ಹೋಗದಂತೆ ಹಿಡಿದಿಟ್ಟುಕೊಂಡಂತ ಒಬ್ರು. ಶಾಲೆಟ್ ಪಿಂಟೋ ಸಹ ಅಷ್ಟೇ ಒಂದು ಅಲ್ಪಸಂಖ್ಯಾತ ಕಮ್ಯುನಿಟಿಯನ್ನು ಪ್ರತಿನಿಧಿಸಿದವರು. ಒಂದು ಎರಡನೇದು ವಿದ್ಯಾವಂತೆ, ಲಾಯರ್ ಆಗಿದ್ದಾರೆ. ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು. ಆಕ್ಟಿವ್ ಮೆಂಬರ್. ನಿಮಗೆ ಆಕ್ಟಿವ್ನೆಸ್ ಬೇಕು ಪಕ್ಷದಲ್ಲಿ ಯಾವತ್ತು. ಅದು ಸರ್ಕಾರದ ಪರ ಇರಲಿ, ಕೇಂದ್ರ ಸರ್ಕಾರದ ವಿರುದ್ಧ ಇರಲಿ. ಯಾಕಂದ್ರೆ ಇಲ್ಲಿ ಇವರು ಸರ್ಕಾರದ ವಿರುದ್ಧ ಆಗ್ಲಿ, ಇವರು ಕೇಂದ್ರ ಸರ್ಕಾರದ ವಿರುದ್ಧ, ಯಾವುದೇ ರೀತಿಯ ಚಳವಳಿ ಇದ್ದಂಥ ಸಂದರ್ಭದಲ್ಲಿ ಶಾಲೆಟ್ ಪಿಂಟೋ ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು
ಹೋರಾಟ ಮಾಡ್ತಾರೆ. ಮತ್ತೆ ಮಹಿಳಾ ಕಾಂಗ್ರೆಸ್ ನಲ್ಲಿ ಅವರು ಕೆಲಸ ಮಾಡಿದವರು. ಮಹಿಳಾ ಕಾಂಗ್ರೆಸ್ ಅಂತ ಒಂದು ವ್ಯವಸ್ಥೆ ಕಾಂಗ್ರೆಸ್ ಅಲ್ಲಿ ಇದೆ ಅಂತ ಗೊತ್ತಾದದ್ದು ಇತ್ತೀಚೆಗೆ ಕೆಲವೊಂದು ಮಹಿಳಾ ಮುಖಂಡರ ಕಾರಣದಿಂದಾಗಿ. ಅದರಲ್ಲಿ ಒಬ್ರು ಶಾಲಿತ್ ಮಿಂಟ್ ಅವರು ಸಹ ಒಬ್ರು. ಅದರಿಂದಾಗಿ ಅವರು ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಮಹಿಳೆಯರನ್ನು ಸಂಘಟಿಸುವಂತಹ ಕೆಲಸವನ್ನು ಮಾಡಿದವರು. ಅದರಿಂದಾಗಿ ಅವರು ಮಾಡಿದ ಸೇವೆಗೆ ಪ್ರತಿಫಲ ಸಿಕ್ಕಿದೆ ಅಂತ ಹೇಳಿ. ಈಗ ವಿಶ್ವಾಸ್ ಕುಮಾರ್ ದಾಸ್ ಅವರು ಸಹ 20 ವರ್ಷದಿಂದ ಒಂದು ಪಕ್ಷಕ್ಕಾಗಿ ಅವರು ನಿಷ್ಠೆಯಿಂದ ದುಡಿದ್ದಾರೆ. ಎಲ್ಲಿಯೂ ಅಪಸ್ವರ ಇಲ್ಲ, ಅವರಿಗೆ ಅವಕಾಶ ಸಿಕ್ಕಿತ್ತು. ಮತ್ತೆ ಎಂ ಎ ಗಫೂರು ಉಡುಪಿಯಲ್ಲಿ ಅವರು ಯಾವತ್ತೂ ಯಾವುದೋ ಸ್ಥಾನಕ್ಕೆ ಹೋಗ್ಬೇಕಿತ್ತು ಕಾಂಗ್ರೆಸ್ ಅಲ್ಲಿ, ಅಷ್ಟು ತಳಮಟ್ಟದಿಂದ ಕೆಲಸ ಮಾಡ್ಕೊಂಡು ಬಂದವರು. ಆಸ್ಕರ್ ಫೆರ್ನಾಂಡಿಸ್ ಅವರು ಮೊದಲ ಚುನಾವಣೆಯಿಂದ, ಆಸ್ಕರ್ ಫೆರ್ನಾಂಡಿಸ್ ಅವರ 1980 ಚುನಾವಣೆಯಿಂದ ಮೊದಲು ಎಂ ಎ ಗಫೂರ್ ಅವರು ಅಲ್ಲಿನ ಕಾಂಗ್ರೆಸ್ ಅಲ್ಲಿ ಒಂದು ಸಣ್ಣ ಪಿಲ್ಲರ್, ಒಂದು ಕಂಬ ಅವರು ಉಡುಪಿ ಜಿಲ್ಲೆಯಲ್ಲಿ ಉಡುಪಿ ನಗರದಲ್ಲಿ ಎಲ್ಲ ರೀತಿಯ ಎಲ್ಲ ಸ್ತರದ ಜನರೊಂದಿಗೆ ನಿಕಟವಾಗಿ ಸಂಬಂಧ ಹೊಂದಿದವರು. ಅಲ್ಲಿನ ಬೀದಿ ಬದಿಯ ವ್ಯಾಪಾರಿಗಳಿರ್ಬೋದು, ಕಡುಬಡತನದಲ್ಲಿ ಇದ್ದವರು ಇರ್ಬೋದು, ಎಲ್ಲರಿಗೂ ಸಹಾಯ ಹಸ್ತ ಚಾಚಿದವರು. ಸರ್ಕಾರದ ಯಾವ ಯಾವುದು ಯೋಜನೆಗಳು ಜನರಿಗೆ ತಲುಪಬೇಕಿತ್ತು ಅದನ್ನು ತಲುಪಿಸುವಲ್ಲಿ ಮಾಡಿದವರು. ಆಸ್ಕರ್ ಫೆರ್ನಾಂಡಿಸ್ ಅವರು 1980 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಸಂದರ್ಭದಲ್ಲಿ ಟಿಎಪೈ ಅಂತಹ ಘಟಾನುಘಟಿ ನಾಯಕರ ವಿರುದ್ಧವಾಗಿ ಆಸ್ಕರ್ ಫೆರ್ನಾಂಡಿಸ್ ನೊಟ್ಟಿಗೆ ನಿಂತವರು ಅವರು. ಆಗ ಆಸ್ಕರ್ ಫೆರ್ನಾಂಡಿಸ್ ಕಾಂಗ್ರೆಸ್ ಎನ್ನುವ ಆಲದ ಮರದ ನೆರಳಲ್ಲಿ ನಿಂತುಕೊಂಡು ಗೆದ್ದು ಬಂದವರು. ಅವರಿಗೆ ಟಿಎಪೈ ಅವರಿಗೆ ಆ ಟೈಮಲ್ಲಿ ಡೆಪಾಸಿಟ್ ಸಿಕ್ಕಿರಲಿಲ್ಲ. ಕಾಂಗ್ರೆಸ್ ಯುನಿಂದ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಬಿಜೆಪಿಯಿಂದ, ಜನತಾ ಪಕ್ಷದಿಂದ ಕರಮಳ್ಳಿ ಸಂಜೀವ್ ಶೆಟ್ಟಿ ಅವರು ಸ್ಪರ್ಧೆ ಮಾಡಿದ್ರು. ಅವರೇ 2ನೇ ಪ್ಲೇಸ್ ಬಂದಿರೋದು. ಅಲ್ಲಿಂದ ಇಲ್ಲಿ ತನಕ ಎಂ ಎ ಗಫೂರ್ ಅವರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು, ಬೇರೆ ಬೇರೆ ಪದಾಧಿಕಾರಿಯಾಗಿದ್ರು, ಕೆಪಿಸಿಸಿ ಪದಾಧಿಕಾರಿಯಾಗಿದ್ರು. ಎಲ್ಲೂ ಅಧಿಕಾರದ ಹಿಂದೆ ಹೋದವರಲ್ಲ. ತಮಗೆ ಸಿಕ್ಕಿದಂತಹ ಅಧಿಕಾರವನ್ನ ಜನರಿಗಾಗಿ ಬಳಕೆ ಮಾಡಿದವರು. ಅವರಿಗೂ ಈ ಬಾರಿ ಯಾಕಂತ ಹೇಳಿದ್ರೆ ಅವರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಕಾಣ್ತದೆ, ಗೆಲುವು ಸಾಧಿಸಲಿಕ್ಕೆ ಕಾರಣ ಅವನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಂತ ಒಂದು ಕೂಗಿತ್ತು. ಆದ್ರೂ ಅದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ಅವರಿಗೆ. ಈ ಸಾರಿ ನಿಗಮ ಮಂಡಳಿ ಮತ್ತೆ ಹೆಬ್ರಿಯ ಮಂಜುನಾಥ್ ಪೂಜಾರಿ ಅವರು ಸಹ ಆ ಭಾಗದಲ್ಲಿ ಪಕ್ಷವನ್ನ ಗಟ್ಟಿತನದಿಂದ ನಿಲ್ಲಿಸಿಕೊಂಡು ಬಂದವರು. ಅದನ್ನ ಅವರಿಗೂ ಅವಕಾಶ ಸಿಕ್ಕಿದೆ. ಅದರಿಂದ ಎಲ್ಲಿ ಎಷ್ಟು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 7 ಮಂದಿಗೆ ಅವಕಾಶ ಸಿಕ್ಕಿದೆ. ಎಲ್ಲರೂ ಕಾಂಗ್ರೆಸ್ನಲ್ಲಿ ಒಳ್ಳೆ ಕೆಲಸ ಮಾಡಿದವರು. ಅದರಿಂದಾಗಿ ಅವರಿಗೆ ಸಿಕ್ಕಿದೆ, ಇವರಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕಿಲ್ಲ. ಏನು ಕೆಲಸ ಮಾಡದವನಿಗೆ ಸಿಕ್ಕಿದೆ ಅಂತ ಹೇಳಲಿಕ್ಕಿಲ್ಲ. ಕೆಲಸ ಮಾಡಿದವರು, ಪಕ್ಷಕ್ಕಾಗಿ ಕೆಲಸ ಮಾಡಿದವರು ಅಂತ ಅವರಿಗೆ ಸಿಕ್ಕಿದೆ. ಸರ್, ಇವಾಗ ಏನು ಹಲವು ಟಿಕೆಟ್ ವಂಚಿತರಿಗೆ ಕೂಡ ಈ ಅವಕಾಶ ಸಿಕ್ಕಿದೆ ಕೆಲವೊಬ್ಬರಿಗೆ. ಸಾಮಾನ್ಯವಾಗಿ ನಿಗಮ ಮಂಡಳಿಗೆ ಆಯ್ಕೆ ಮಾಡುವುದು ಯಾರಂತ ಹೇಳಿದ್ರೆ, ವಿಧಾನಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗ್ಲಿಲ್ಲ, ಯಾರಿಗೆ ಟಿಕೆಟ್ ಅನಿವಾರ್ಯ ಕಾರಣದಿಂದ ಕೊಡ್ಲಿಕ್ಕೆ ಆಗಲಿಲ್ಲ ಅಂತವರನ್ನು ಆ ಸಂದರ್ಭದಲ್ಲಿ ಸಮಾಧಾನ ಮಾಡಿಟ್ಟದ್ರೆ ನಿಮಗೆ ನಿಗಮ ಮಂಡಳಿಗಳಿಗೆ ಅವಕಾಶ ಕೊಡ್ತೇವೆ ಅಂತೇಳಿ. ಆದ್ರೆ ಆ ಸಮಾಧಾನ ಸುಮಾರು 1.5 ವರ್ಷ ಪೂರೈಕೆ ಆಗಲಿಲ್ಲ. 1.5 ವರ್ಷದ ನಂತರ ಒಂದು 10-14 ನಿಗಮ ಮಂಡಳಿಗೆ ಆಯ್ಕೆ ಮಾಡಿದ್ರು. ಅದರಲ್ಲಿ ಶಾಸಕರಿಗೆ ಅವಕಾಶ ಸಿಕ್ಕಿತು. ಶಾಸಕರಲ್ಲದವರಿಗೆ ಅವಕಾಶ ಸಿಕ್ಕಿದ್ದು ಕಡಿಮೆ. ಅದನಂತರ ಈಗ 39 ಮಂದಿಯನ್ನು ಆಯ್ಕೆ ಮಾಡಿದಾಗ ಶಾಸಕರಿಗೆ ಅವಕಾಶ ಸಿಗಲಿಲ್ಲ, ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದೆ. ಈ ಕಾರ್ಯಕರ್ತರಿಗೆ ಅವಕಾಶ ಯಾಕೆ ಸಿಕ್ಕಿತ್ತು ಅಂತ ಹೇಳಿದ್ರೆ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಆ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೈಕಮಾಂಡ್ ಈ ನಿರ್ಧಾರವನ್ನು ತಗೊಂಡಿದೆ. ಈಗಲೂ ಶಾಸಕರಿದ್ದಾರೆ ನಿಗಮ ಮಂಡಳಿ ಅಧ್ಯಕ್ಷರ ಆಗ್ಲಿಕ್ಕೆ. ಶಾಸಕರಿಗಿಂತ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಅದು ಸ್ಟೇಟ್
ದರ್ಜೆಯ ಸಚಿವ ಸ್ಥಾನದ ಗೌರವ ಅಂದರೆ ಇದಕ್ಕೆ ಇದ್ದಾರೆ. ಆದರೆ ಕಾರ್ಯಕರ್ತರಿಗೆ ಸಿಕ್ಕಿದೆ. ಇದು ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳುವಂತಹ ಪ್ರಯತ್ನ. ಅದೇ ಗ್ರಾಮೀಣ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಒತ್ತು ನೀಡುವ ಉದ್ದೇಶವೂ ಕೂಡ ಇದರಲ್ಲಿ ಇದೆ. ಖಂಡಿತವಾಗಿಯೂ. ಯಾಕಂದ್ರೆ ಪಕ್ಷ ಯಾವತ್ತೂ ಬೆಳಿಬೇಕಾದ್ರೆ ನಿಮಗೆ ಗ್ರಾಮೀಣ ಮಟ್ಟದಲ್ಲಿ ಗಟ್ಟಿತನ ಇರಬೇಕು ಅಂತೇಳಿ. ಚುನಾವಣೆ ಹೋಗುವಾಗ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕು ಅಂತಾದರೆ ಗ್ರಾಮೀಣ ಮಟ್ಟದಲ್ಲಿ ಪಕ್ಷದ ಬಲವರ್ಧನೆ ಹೇಗಿದೆ ಅಂತ ಕಾಣ್ತದೆ. ನಿಮಗೆ ಕೇವಲ 1%, 2%, 3%, ಹೆಚ್ಚಂದ್ರೆ 5% ಮತದಾರರ ಮನ ಬದಲಾವಣೆಯಲ್ಲಿ ಚುನಾವಣಾ ಫಲಿತಾಂಶ ಬದಲಾವಣೆ ಆಗುತ್ತೆ ಇಡೀ ದೇಶದಲ್ಲಿ. ಈಗ ಭಾರತೀಯ ಜನತಾ ಪಕ್ಷ 244 ಸ್ಥಾನಗಳನ್ನು ಗಳಿಸಿಕೊಂಡು, ಅದರ ಮಿತ್ರ ಪಕ್ಷಗಳು ಇತರ ಸ್ಥಾನಗಳನ್ನು ಗಳಿಸಿಕೊಂಡು ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರಂತದ್ದು ಸಹ ಎಲ್ಲ ಪಕ್ಷಗಳು ಗಳಿಸಿದಂತಹ ಮತ ಶೇಕಡ ಪ್ರಮಾಣ ಎಷ್ಟಿರುವುದು? 51%. ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಆ ಪಕ್ಷಗಳು ಗಳಿಸಿದಂಥ ಮತಗಳು 46%, 47%. ಕೇವಲ 5% ವ್ಯತ್ಯಾಸ ಇರುವುದು. 100ರಲ್ಲಿ 5 ಮಂದಿ ಬಿಜೆಪಿಗೆ ಮತ ಹಾಕುವವರನ್ನ ಮನ ಪರಿವರ್ತನೆ ಮಾಡಿ ಕಾಂಗ್ರೆಸ್ಸಿಗೆ ಮತ ಹಾಕಿಸಿದರೆ ಇಡೀ ಚುನಾವಣೆಯ ಫಲಿತಾಂಶದವೇ ಏರುಪೇರಾಗುತ್ತದೆ. ಇಷ್ಟೇ ಇರೋದು ಚುನಾವಣಾ ಲೆಕ್ಕಾಚಾರಗಳು. 1,000 ಮಂದಿ ಒಂದು ವೋಟರ್ ಲಿಸ್ಟಲ್ಲಿ ಇದ್ರೆ ಅದರಲ್ಲಿ ಶೇಕಡ 70% ಮತ ಚಲಾವಣೆ ಆಗ್ತಂತಂದ್ರೆ ಆ 700 ಮತಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಮತಗಳನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ? ಅಷ್ಟು ಮಾತ್ರ ಅದರ ಮೇಲೆ ಡಿಪೆಂಡ್ ಆಗಿರೋದು ಚುನಾವಣಾ ಫಲಿತಾಂಶ. ಕೇವಲ 2%, 3% ಈ ವ್ಯತ್ಯಾಸಗಳಿಂದ ನಿಮಗೆ ಚುನಾವಣಾ ಫಲಿತಾಂಶ ಚೇಂಜ್ ಆಗ್ತದೆ. ಅದಕ್ಕಾಗಿಯೇ ನೀವು ಸ್ಥಳೀಯವಾಗಿ ನಾಯಕರನ್ನ ಬೆಳೆಸಬೇಕು ಅಂತ ಹೇಳೋದು. ಒಬ್ಬ ನಾಯಕನಿಗೆ ಅವನ ಸುತ್ತಮುತ್ತ 100 ಮತಗಳನ್ನು ಕ್ರೋಢೀಕರಿಸುವ ಶಕ್ತಿ ಇದ್ದರೆ ಅವನನ್ನು ಗುರುತಿಸಿ ಅವನಿಗೆ ಒಂದು ಅವಕಾಶ ಕೊಡಬೇಕು. ಅವರು ಹೇಳಿದರೆ ನಾವು ಅವನಿಗೆ ಓಟ್ ಹಾಕ್ತೇವೆ ಅಂತ. ಇಂತಹ ಸ್ಥಳೀಯ ಲೀಡರ್ಗಳಿದ್ದಾರೆ, ಅಂಥವರನ್ನು ಪಕ್ಷ ಗುರುತಿಸಬೇಕು. ಒಂದು ಗ್ರಾಮದಲ್ಲಿ ಇಂಥವರನ್ನು ಗುರುತಿಸಬೇಕು, ಗುರುತಿಸಿ ಅವರನ್ನು ಮುನ್ನೆಲೆಗೆ ತರಬೇಕು. ಮುನ್ನೆಲೆಗೆ ತಂದು ಅವರ ಮೂಲಕ ಆ 100 ಮತಗಳನ್ನು ಕ್ರೋಢೀಕರಿಸುವ ವ್ಯವಸ್ಥೆ ಮಾಡಬೇಕು. ಇದನ್ನು ಯಾವ ಪಕ್ಷ ಮಾಡ್ತದ ಆ ಪಕ್ಷ ಯಶಸ್ವಿ ಆಗ್ತದೆ. ಭಾರತೀಯ ಜನತಾ ಪಕ್ಷ ಈ ಪರಿಯಾಗಿ ಯಶಸ್ವಿ ಆಗಲಿಕ್ಕೆ ಕಾರಣ ಅದು ಒಂದು. ಯಾವುದೇ ಒಂದು ಯೋಜನೆಯನ್ನ, ಯಾವುದೇ ಒಂದು ಪ್ಲಾನ್ ಅನ್ನ ತಳಮಟ್ಟಕ್ಕೆ ಕೊಂಡು ಹೋಗೋದ್ರಲ್ಲಿ ಭಾರತೀಯ ಜನತಾ ಪಕ್ಷ ಯಶಸ್ವಿಯನ್ನು ಕಂಡಂಥದ್ದು. ಅದು ರಾಮ ಜನ್ಮಭೂಮಿ ಆಂದೋಲನ ಇರ್ಬೋದು, ಬೇರೆ ಬೇರೆ ಆಂದೋಲನಗಳಿರ್ಬೋದು, ಎಲ್ಲವನ್ನು ತಳಮಟ್ಟದಿಂದ ಸಂಘಟಿಸ್ತಾ ಬರುವುದು. ಈ ಕಾಂಗ್ರೆಸ್ ಮತ್ತಿತರ ಪಕ್ಷಗಳೇನಂತ ಹೇಳಿದ್ರೆ ಮೇಲ್ಮಟ್ಟದಿಂದ ಏನಿದೆ ಅದನ್ನು ನೋಡ್ಕೊಂಡು ಹೋಗೋದು. ತಳಮಟ್ಟದಲ್ಲಿ ಅವರ ಕೆಲಸವೇ ಆಗುವುದಿಲ್ಲ, ತಳಮಟ್ಟದವರಿಗೆ ಅವ್ರಿಗೆ ಗೊತ್ತೇ ಇರುವುದಿಲ್ಲ. ಈಗಲೂ ಹೇಳುದು ಸರ್ಕಾರದ ಈ ಸಾಧನೆಗಳು ಕೆಲವಿದೆ, ಗ್ಯಾರಂಟಿ ಯೋಜನೆಗಳಿವೆ, ಅದರಲ್ಲಿ ಯಶಸ್ಸು ಎಷ್ಟು ಇದೆ ಅನ್ನೋದನ್ನು ನೀವು ತಳಮಟ್ಟದಿಂದ ಕಲಿಬೇಕು. ತಳಮಟ್ಟಕ್ಕೆ ಅದು ಹೋಗಿ ರೀಚ್ ಆಗಿದೆ. ಈಗ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿದ್ದಾರೆ, ಎಲ್ಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡಿದ್ದಾರೆ. ಅವರು ಏನು ಮಾಡ್ತಾ ಇಲ್ಲ. 5 kg ಅಕ್ಕಿ ಆದ್ರೂ ಅವರಿಗೆ ಸರಿಯಾಗಿ ಹೋಗ್ತಾ ಇದೆ ಅಂತಲೂ ನೋಡೋದಿಲ್ಲ. 10 kg ಅಂತ ಇವರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕೊಟ್ಟಂತ 5 kg ಆದ್ರೂ ಅವರಿಗೆ BPL ಕಾರ್ಡ್ದಾರರಿಗೆ ಹೋಗ್ತಾ ಇದೆ ಅಂತ ಕೇಳಲಿಲ್ಲ. ಅವರಿಗೆ ಬೇರೆ ಸವಲತ್ತುಗಳು, ಸರ್ಕಾರಿ ಸವಲತ್ತುಗಳು ಮುಟ್ಟಿದೆ ಅಂತ ಕೇಳಲಿಲ್ಲ, ನೋಡ್ಲಿಲ್ಲ. ಗ್ಯಾರಂಟಿ ಅನುಷ್ಠಾನ ಅಂದ್ರೆ ಏನು, ಸರಿಯಾಗಿ ಅನುಷ್ಠಾನ ಆಗಿದೆ ಅಂತ ಗೊತ್ತಾಗಬೇಕಲ್ಲ, ಜನಸಾಮಾನ್ಯರಿಗೆ ತಲುಪಿದೆ ಇಲ್ವಾ ಅಂತೇಳಿ. ಇಲ್ಲ ನೀವು ಸರ್ಕಾರದಿಂದ ಕೊಟ್ಟು ಏನು ಪ್ರಯೋಜನ ತಲುಪದಿದ್ರೆ. ಅವರಿಗೆ ತಲುಪಿದೆ ಅಂತ ಆದ ಕೂಡಲೇ ಅವರಿಗೆ ಸರ್ಕಾರದ ಮೇಲೆ, ಸರ್ಕಾರವನ್ನು ಮುನ್ನಡೆಸುವ ಪಕ್ಷದ ಮೇಲೆ ಒಂದು ಪ್ರೀತಿ ಭಾವನೆ ಸೃಷ್ಟಿಯಾಗುತ್ತೆ. ಅದನ್ನು ಬಳಸ್ಕೊಳ್ಬೇಕಲ್ಲ, ಅದನ್ನು ಮಾಡ್ತಲೇ ಇಲ್ಲ ಅಂತ. ಸರಿ, ಇವಾಗ ರಾಜು ಕಾಗೆಗೆ ಯಾಕೆ ಶಾಕ್ ಕೊಟ್ಟಿರೋದು ಸರ್ಕಾರ ಅಂತ? ಅವರ ಸ್ಥಾನವನ್ನ ಏನು ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ನೀಡದೆ ಬೇರೆಯವರಿಗೆ ಕೊಟ್ಟಿರೋದು?
ಅಲ್ಲ, ರಾಜು ಕಾಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಂದ ಕಿತ್ತು ಇನ್ನೊಬ್ಬರಿಗೆ ಕೊಟ್ಟಿರುವುದು. ಅದೇ ರಾಜು ಕಾಗೆ ಅವರಿಗೆ ಏನಂತ ಹೇಳಿದರೆ ಅವ್ರಿಗೆ ಮಂತ್ರಿ ಸ್ಥಾನಕ್ಕೆ ಅವರು ಮಾಡ್ತಾ ಇದ್ರು. ಇದು ಸಂಪುಟ ಪುನರ್ರಚನೆ ಆಗ್ತಾ ಇಲ್ಲ, ಖಾಲಿರುವ ಸ್ಥಾನಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಅವರು ಆಸೆಯಿಂದ ಕಾದಿದ್ರು, ನಿರೀಕ್ಷೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಒಂದು ಬಂಡಾಯದ ಬಾವುಟ ಆರಿಸುವ ಅಂತ ಹೇಳಿ ಅವರೊಂದು ಪ್ರಯತ್ನ ಮಾಡಿದ್ರು. ಆ ಕಾಗೆ ಬರೀ ದೂರ ಆರಲಿಲ್ಲ, ಅಲ್ಲಿ ಮತ್ತೆ ಅಲ್ಲೇ ಕೂತ್ಕೊಂಡಿತ್ತು. ಈ ಪರಿಣಾಮ ಏನಾಯ್ತು, ಅದು ಹೈಕಮಾಂಡ್ ಗಮನಕ್ಕೆ ಹೋಗಿತ್ತು. ಅವರು ಏನು ಸರ್ಕಾರದ ವಿರುದ್ಧ ಹೇಳಿಕೆಯನ್ನು ನೀಡಿದ್ರ, ಅದು ಸರ್ಕಾರಕ್ಕೂ ಮತ್ತು ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನು ಸೃಷ್ಟಿಸಿತ್ತು. ಯಾಕಂತ ಹೇಳಿದ್ರೆ ಸರಿಯಾಗಿ ಅನುದಾನ ಬರ್ತಾ ಇಲ್ಲ ಅಂತ ಹೇಳಿ. ಅನುದಾನ ರಾಜು ಕಾಗೆ ಅವರಿಗೆ ಮಾತ್ರ ಅಲ್ಲ, ಅವರ 135 ಮಂದಿ ಶಾಸಕರಿಗೂ, ಕಾಂಗ್ರೆಸ್ಸಿನ ಶಾಸಕರಿಗೂ ಅನುದಾನ ಬರ್ತಾ ಇಲ್ಲ, ವಿರೋಧ ಪಕ್ಷದ ಶಾಸಕರಿಗೂ ಅನುದಾನ ಬರ್ತಾ ಇಲ್ಲ. ಅದರಿಂದಾಗಿ ಅಭಿವೃದ್ಧಿ ಕಾರ್ಯಗಳು ನಿಂತ ನೀರಾಗಿದೆ. ಅದಕ್ಕಾಗಿ ಅವರು ಬಂಡಾಯದ ಬಾವುಟ ಹಾರಿಸಲಿಕ್ಕೆ ಹೋದರು. ಪರಿಣಾಮ ಏನಾಯಿತು, ಸಿಕ್ಕಿದಂತಹ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೈ ತಪ್ಪಿ ಹೋಗಿತ್ತು. ಆ ಪರಿಸ್ಥಿತಿ ಆಯಿತು. ಸರ್, ಇವಾಗ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲ್ ಅವರಿಗೂ ಕೂಡ ಏನು ಅಧ್ಯಕ್ಷ ಸ್ಥಾನ ಸಿಕ್ಕಿರುವಂತದ್ದು ಸರ್ ನಿಗಮ ನೋಡಿ. ವಿನಯ್ ಕುಲಕರ್ಣಿ ಅವರು ಈಗ ಜೈಲಲ್ಲಿದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸದ್ಯಕ್ಕೆ ಅವರು ಜೈಲಲ್ಲಿದ್ದಾರೆ. ಆದ್ರಿಂದಾಗಿ ಅವರ ಶಾಸಕ ಸ್ಥಾನ ಹಾಗೆ ಇದೆ. ಯಾಕಂದ್ರೆ ಅವರು ಕನ್ವಿಕ್ಟ್ ಆಗಲಿಲ್ಲ, ಟ್ರಯಲ್ ಅಲ್ಲಿ ಇದೆ. ಅವರ ಜವಾಬ್ದಾರಿಯನ್ನು, ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ಅವರ ಪತ್ನಿ ಶಿವಲೀಲಾ ಅವರು ಆ ಕ್ಷೇತ್ರದಲ್ಲಿ ನಿಭಾಯಿಸ್ತಾ ಇದ್ದಾರೆ. ಆದ್ರಿಂದಾಗಿ ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಅವರಿಗೆ ಒಂದು ನಿಗಮದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಶಾಸಕ ಸ್ಥಾನದ ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕು. ನಿರ್ವಹಿಸದಿದ್ದರೆ ಅಲ್ಲಿ ಪಕ್ಷಕ್ಕೆ ಹಾನಿಯಾಗುತ್ತದೆ ಅಂತ ಹೇಳಿ. ನಿಮಗೆ ಯಾವುದೋ ಒಂದು ಜವಾಬ್ದಾರಿ ಇದ್ದಾಗ ಇರುವಂತಹ ಮುಂದಿನ ಚುನಾವಣೆ ಅಧಿಕಾರವು, ಜವಾಬ್ದಾರಿಯೇ ಇಲ್ಲದಾಗ ನಿರ್ವಹಿಸುವಂತ ಅಧಿಕಾರವು ಸಮಾನಾಗಿ ಇರುವುದಿಲ್ಲ. ಅದಕ್ಕಾಗಿ ಜವಾಬ್ದಾರಿಯನ್ನು ಕೊಟ್ಟಿರುವಂತ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಈಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಸಿಬಿಐನವರು ತನಿಖೆ ಮಾಡಿರುವಂತದ್ದು. ಅದರಲ್ಲಿ ಒಬ್ಬ ಆರೋಪಿ ಮಾಫಿ ಸಾಕ್ಷಿಯಾಗಿ ಮುಂದೆ ಬಂದಿದ್ದಾನೆ. ಪರಿಣಾಮವಾಗಿ ನಾಳೆ ಅವರಿಗೆ ಏನಾದರೂ ಶಿಕ್ಷೆ ಆದರೆ ಶಾಸಕ ಸ್ಥಾನವನ್ನು ಅವ್ರು ಕಳ್ಕೊಳ್ತಾರೆ. ಆದ್ರಿಂದಾಗಿ ಆ ಕ್ಷೇತ್ರದಲ್ಲಿ ಬದಲಿಯಾಗಿ ಒಬ್ಬರನ್ನು ಬೆಳೆಸಲೇಬೇಕು ಪಕ್ಷ. ಕುಲಕರ್ಣಿ ಅವರ ಪತ್ನಿಯನ್ನೇ ಬೆಳೆಸಬಹುದು. ಬೆಳೆಸಬೇಕಾದ್ರೆ ಪತ್ನಿಗೆ ಈಗಲೇ ಅವಕಾಶ ಕೊಡಬೇಕು. ಅದಕ್ಕಾಗಿ ಕೊಟ್ಟಿದ್ದಾರೆ. ಮುಂದಾಲೋಚನೆಯ ದೃಷ್ಟಿಯಿಂದ ಆಗ್ತದೆ. ಯಾಕಂದ್ರೆ ಒಂದು ಸ್ಥಾನವನ್ನು ನಾವು ಕಳ್ಕೊಳ್ಬಾರ್ದು ಅಂತ. ಈಗ ಮುಂದಿನ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಅವರ ವಿರುದ್ಧ ವಿರೋಧ ಪಕ್ಷಗಳು ಇದೇ ಆರೋಪ ಮಾಡುವುದು. ಯಾರು ಯೋಗೇಶ್ ಗೌಡ ಕೊಲೆ ಪ್ರಕರಣ ಮಾಡುದು. ಆದ್ರೆ ಕಳೆದ ಚುನಾವಣೆಯಲ್ಲೂ ಸಹ ಆರೋಪ ಇತ್ತು ಅವರ ಮೇಲೆ. ಕಳೆದ ಚುನಾವಣೆಯಲ್ಲೂ ಆ ಆರೋಪ ಇತ್ತು, ಕೊಲೆ ಪ್ರಕರಣದ ಆರೋಪಿ ಅಂತ ಹೇಳಿ ಆ ಆರೋಪ ಇತ್ತು. ಆ ಆರೋಪವನ್ನು ಮೀರಿ ಅಲ್ಲಿ ಗೆದ್ದು ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಒಬ್ಬನ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೇನು ಪ್ರೊಫೆಷನಲ್ ಅಲ್ಲ. ಏನೋ ವೈಯಕ್ತಿಕ ದ್ವೇಷ ಇತ್ತು, ಆ ಕಾರಣಕ್ಕಾಗಿ ಆ ಘಟನೆ ಆಗಿದೆ. ಅದರಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇತ್ತು. ಆ ಕಾರಣಕ್ಕಾಗಿ ಪೊಲೀಸರು ಅವರ ಮೇಲೆ ಕೇಸು ಮಾಡಿದ್ದಾರೆ. ಸಿಬಿಐ ತನಿಖೆ ಆಗಿದೆ. ಇದೆಲ್ಲ ಆಗಿದೆ. ಅದರಲ್ಲಿ ರಾಜಕೀಯ ಜಿದ್ದು ಇತ್ತು, ಎಲ್ಲವೂ ಇತ್ತು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಸಿಬಿಐಗೆ ಕೊಟ್ಟದ್ದು. ಇಲ್ಲದ್ರೆ ಆ ಕೇಸು ಮುಗಿದು ಹೋದಂತ ಕೇಸುಗಳು. ಪೊಲೀಸರು ಮತ್ತು ರಾಜಕಾರಣಿಗಳು ಒಟ್ಟು ಸೇರಿ ಯೋಗೇಶ್ ಗೌಡನ ಕೇಸನ್ನು ಮುಚ್ಚಿ ಹಾಕಿ ಆಗಿತ್ತು. ಅದರ ನಂತರ ಅದು ಸಿಬಿಐಗೆ ಹೋದ ಮೇಲೆ ಸಿಬಿಐನವರು ಒರಿಜಿನಲ್ ಅಕ್ಯೂಸ್ಡ್ಗಳನ್ನು ಪತ್ತೆ ಹಚ್ಚಿದ ಮೇಲೆ ಅದರಲ್ಲಿ ಇರುವಂತಹ ಷಡ್ಯಂತ್ರಗಳನ್ನು ಬಯಲಾದದ್ದು. ಅದರಿಂದಾಗಿ ವಿನಯ್ ಕುಲಕರ್ಣಿ ಅವರು ಅದರಲ್ಲಿ ಆರೋಪಿಯಾಗಿ ಒಳಗೋದ್ರು. ಮತ್ತೆ ಆ ಸಂದರ್ಭದಲ್ಲಿ ಯಾರೆಲ್ಲ ಆ ಪ್ರಕರಣವನ್ನು ಹಳ್ಳ ಹಿಡಿಸಲಿಕ್ಕೆ ಸೇರಿದಾರೋ ಅವರೆಲ್ಲರೂ ಅದರಲ್ಲಿ ಜೈಲಿಗೆ ಹೋಗಿದ್ದಾರೆ. ಕೊಲೆ ಮಾಡಿದವರು ಹೋಗಿದ್ದಾರೆ, ಕೊಲೆ ಮಾಡಿದ್ದೇವೆ ಅಂತ ಹೇಳಿದವರು ಜೈಲಿಗೆ ಹೋಗಿದ್ದಾರೆ, ಯಾರು ಮಾಡಿಸಿದ್ರು ಅವರು ಹೋಗಿದ್ದಾರೆ, ಪೊಲೀಸ್ ಅಧಿಕಾರಿಗಳ ತಲೆಗೂ ಬಂದಿದೆ, ಎಲ್ಲವೂ ಆಗಿದೆ ಅದು. ಅದರಿಂದಾಗಿ ಆ ಪ್ರಕರಣ ಇನ್ನು ಮುಂದೆ ಕೋರ್ಟಲ್ಲಿ ತೀರ್ಮಾನ ಆಗಬೇಕಾಗಿದೆ. ಒಂದು ವೇಳೆ ಕೋರ್ಟಲ್ಲಿ ಯಾವುದೇ ರೀತಿಯ ತೀರ್ಮಾನ ಬಂದರೂ ಸಹ
ಆ ಕ್ಷೇತ್ರವನ್ನು ಬಿಟ್ಟು ಕೊಡಬಾರ್ದು ಎನ್ನುವ ದೃಷ್ಟಿಯಿಂದ ಕುಲಕರ್ಣಿ ಅವರ ಪತ್ನಿಗೆ ಕೊಟ್ಟಿರುವಂಥದ್ದು. ಯಾಕಂದ್ರೆ ಕುಲಕರ್ಣಿ ಅವರು ಜೈಲಿಗೆ ಸರೆಂಡರ್ ಆಗುವಂಥ ಸಂದರ್ಭದಲ್ಲಿ ಅವರ ಪತ್ನಿಯನ್ನು ಎಲ್ಲ ಕಡೆಗೆ ಕರ್ಕೊಂಡು ಹೋಗಿ ಎಲ್ಲರಿಗೆ ಪರಿಚಯ ಮಾಡಿ ನಿಮ್ಮ ಏನು ಕಷ್ಟ ಸುಖ ದುಃಖಗಳಿದೆ ಅವ್ರನ್ನ ಬಂದು ಹೇಳಿ ಅವರು ಸ್ಪಂದಿಸ್ತಾರೆ ಅಂತ ಹೇಳಿಯೇ ಪರಿಚಯ ಮಾಡಿಕೊಟ್ಟೆ ಅವರು ಜೈಲಿಗೆ ಹೋಗಿ ಸರೆಂಡರ್ ಆಗಿರೋದು. ಅದರಿಂದಾಗಿ ಈಗ ಶಿವಲೀಲಾ ಅವರಿಗೆ ಅವಕಾಶ ಸಿಕ್ಕಿರುವಂಥದ್ದು. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theaters are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore.
AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222553. Ideal ice cream, milky way to your heart. Embellished with a variety of fruits and flavored with rich crunch and chips. They treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.